ಗ್ರಾಮೀಣ ಭಾಗದ ಜನ ಸಮಸ್ಯೆ ಪರಿಹಾರಕ್ಕೆ ಅಂತ ಪಂಚಾಯತ್ಗೆ ಬರುವುದು ಸಾಮಾನ್ಯ. ಆದ್ರೆ ಇಲ್ಲೊಂದು ಕಡೆ ಪಂಚಾಯತ್ನಿಂದಲೇ ಸಮಸ್ಯೆ ಆಗಿದೆ ಅಂತ ಪಂಚಾಯತ್ಗೆ ಬೀಗ ಜಡಿದಿದ್ದಾರೆ. ಹಾಗಾದ್ರೆ ಪಂಚಾಯತ್ಗೆ ಬೀಗ ಹಾಕುವಷ್ಟು ಆಕ್ರೋಶ ಯಾಕೆ? ಈ ಘಟನೆ ಎಲ್ಲಿ ನಡೆದಿದ್ದು ಅಂತ ಹೇಳ್ತೀವಿ ಈ ಸ್ಟೋರಿನು. ಪಂಚಾಯತ್ ಅಂಗಳದಲ್ಲಿ ಆಕ್ರೋಶ ಗಲಾಟೆ, ಕೊನೆಗೆ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟನೆ. ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಊರವರು ಎಲ್ಲರೂ ಸೇರಿ ಪಕ್ಷಾತೀತ ವಿರೋಧ. ಈ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ ಉದ್ಯಾವರ ಪಂಚಾಯತ್ನಲ್ಲಿ. ಆಕ್ರೋಶಕ್ಕೆ ಕಾರಣ ಫಿಶ್ ಮಿಲ್ಗೆ ಪರವಾನಗಿ ನೀಡಿದ ಪಿಡಿಒ ಹಾಗೂ ಚುನಾವಣಾ ಸಮಯದಲ್ಲಿ ನೇಮಕವಾಗಿದ್ದ ಪಂಚಾಯತ್ ಆಡಳಿತಾಧಿಕಾರಿಯ ವಿರುದ್ಧ. ಪಂಚಾಯತ್ನಿಂದ ಆದಂತಹ ಆದೇಶವನ್ನು ನಾವು ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ತಂದೆವು. ಆ ತಡೆಯಾಜ್ಞೆ ಶಾಶ್ವತ ತಡೆಯಾಜ್ಞೆ ಸಿಕ್ಕಿತು. ನಾವು ಪಂಚಾಯತ್ ಅಲ್ಲಿ ಇಬ್ಬರು ಹೋಗಿದ್ದಾರೆ ಕೋರ್ಟಿಗೆ, ಇಬ್ಬರಿಗೆ ಕೂಡ ತಡೆಯಾಜ್ಞೆ ಸಿಕ್ಕಿತು. ಆದರೆ ನಮ್ಮ ಬಾಡಿ ಡಿಸಾಲ್ವ್ ಆದ ನಂತರ ಇಲ್ಲಿ ಆಡಳಿತಾಧಿಕಾರಿಯನ್ನು ಹಾಕಿದ್ರು. ಅವರೇನು ಮೊದಲು ಮಾಡಿದ ಕೆಲಸ ಏನಂತ ಹೇಳಿದರೆ ಅಲ್ಲಿ ಆ ಶಾಶ್ವತ ತಡೆಯಾಜ್ಞೆ ಕೊಟ್ಟಂಥ ಆ ಕೇಸನ್ನು ವಿಡ್ರಾ ಮಾಡಿದ್ದು. ಏಕಂತ ಹೇಳಿದರೆ ಒಂದ್ಸಲ ಬಾಡಿ ಇಲ್ಲದಿದ್ದರೆ ಈ ಹಿಂದೆ ತೆಗೆದುಕೊಂಡ ಬಾಡಿ ನಿರ್ಣಯವನ್ನು ಆಡಳಿತಾಧಿಕಾರಿ ಅದನ್ನು ಕಾರ್ಯಗತ ಮಾಡಬೇಕು. ಅವರು ಆ ಕೇಸನ್ನು ಮುಂದುವರಿಸಿಕೊಂಡು ಹೋಗಬೇಕು. ಈ 8 ತಿಂಗಳಿನ ಅವಧಿಯಲ್ಲಿ ಅವರು ಮಾಡಿದ ಒಂದು ಘನ ಕೆಲಸ ಅಂತ ಹೇಳಿದರೆ ಈ ಒಂದು ಹೈಕೋರ್ಟ್ನಲ್ಲಿದ್ದ ಕೇಸನ್ನು ವಿಡ್ರಾ ಮಾಡಿ ಇಲ್ಲಿ ಮೊನ್ನೆಯ ದಿವಸ 12ನೇ ತಾರೀಕಿನ ದಿವಸ, ಏಕಂತ ಹೇಳಿದರೆ ಇದು ಸುಮಾರು ಸಮಯದಿಂದ ಈ ಒಂದು ಚಲನವಲನ ಆಗ್ತಾ ಇತ್ತು. ಅದಕ್ಕೆ ಅಲ್ಲಿ ನಮಗೆ ತಿಳಿದು ಬಂದ ಹಾಗೆ ಕ್ರೌಡ್ ಫಂಡಿಂಗ್ನಲ್ಲಿ ಅದಕ್ಕೆ ಆಕ್ಷೇಪ ಇತ್ತು. ಸುಮಾರು 2 ತಿಂಗಳಿನಿಂದ ಅಲ್ಲಿ ಫೈಲ್ ಪೆಂಡಿಂಗ್ ಇತ್ತು. ಆದರೆ 12ನೇ ತಾರೀಕಿನ ದಿವಸ 1 ಗಂಟೆ 15 ನಿಮಿಷಕ್ಕೆ ಇಲ್ಲಿಂದ ಅಪ್ಲಿಕೇಶನ್ ಕೊಡ್ತಾರೆ. ಕಾನೂನು ಪ್ರಕಾರ ಅಟ್ಲೀಸ್ಟ್ 7 ದಿವಸ ಆದರೂ ಆ ಅಪ್ಲಿಕೇಶನ್ ಬಂದು ಅದನ್ನು ಇಡಬೇಕು. ಅಷ್ಟು ತರಾತುರಿಯಲ್ಲಿ ಅದು ಅಪ್ಲಿಕೇಶನ್ ಅಲ್ಲಿ ಹೋಗಿ ಸಂಜೆ ಒಳಗೆ ಅವರಿಗೆ ಲೈಸೆನ್ಸ್ ಇಶ್ಯೂ ಆಗಿ ಅವರ ಕೈಗೆ ಹೋಗ್ತದೆ. ಆದರೆ ನಾವಿಲ್ಲಿ ಇವತ್ತು ತಿಳಿದುಕೊಂಡ ಪ್ರಕಾರ ಇವತ್ತು ನಮ್ಮ ಕಾರ್ಯದರ್ಶಿಯವರು ಹಾಗೂ ಅಭಿವೃದ್ಧಿ ಅಧಿಕಾರಿಯವರು ಅವರ ಹತ್ರ ತಿಳಿದುಕೊಂಡಾಗ ಇಷ್ಟ ತನಕ ನಿರ್ಣಯ ಬರೆದಾಗಲಿಲ್ಲ, ಸಿಗ್ನೇಚರ್ ಆಗಲಿಲ್ಲ. ಅವರ ಹತ್ರ ಕೇಳ್ತೇವೆ ನಾವು ನಿರ್ಣಯದ ಪುಸ್ತಕ ಕೊಡಿ ಅಂತ ಹೇಳಿದಾಗ ಅದು ಆಡಳಿತಾಧಿಕಾರಿಯ ಕೈಯಲ್ಲಿದೆ ಅಂತೇಳಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿತ್ರೋಡಿ ಭೂ ಪ್ರದೇಶವನ್ನು ಕೈಗಾರಿಕಾ ವಲಯ ಭೂ ಪರಿವರ್ತನೆ ಮಾಡುವ ಬಗ್ಗೆ ಸುಮಾರು ಕೆಲವು ವರ್ಷಗಳ ಹಿಂದಿನಿಂದಲೂ ವಿರೋಧ ಇತ್ತು. ಹೈಕೋರ್ಟ್ನಲ್ಲಿ ಊರವರು ಸೇರಿ ಯೋಜನೆಗೆ ತಂದಿದ್ರು. ಆದರೆ ಇತ್ತೀಚೆಗೆ ಚುನಾವಣೆ ಸಂದರ್ಭದಲ್ಲಿ ನೇಮಕವಾದ ಆಡಳಿತಾಧಿಕಾರಿ ಹಾಗೂ ಪಂಚಾಯತ್ ಪಿಡಿಒ ಸೇರಿ ಊರವರಿಗೂ ತಿಳಿಸದೆ ಕೇಸ್ ವಿತ್ಡ್ರಾ ಮಾಡಿಕೊಂಡು 5 ಫಿಶ್ ಮಿಲ್ಗಳಿಗೆ ಅನುಮತಿ ನೀಡಿದೆ ಎನ್ನುವುದು ಊರವರ ದೊಡ್ಡ ಆಕ್ರೋಶ. ಉದ್ಯಾವರಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಇತ್ತು. ಗ್ರಾಮ ಸಭೆಯಲ್ಲಿ ಕೂಡ 2 ಬಾರಿ ಎಲ್ಲ ಗ್ರಾಮ ಸಭೆಯಲ್ಲಿ ಕೂಡ ಫಿಶ್ ಮಿಲ್ನ ಅಂತ ಯಾವುದೇ ಘಟಕಗಳಿಗೆ ಕೈಗಾರಿಕೆಗಳಿಗೆ ಕೊಡಬಾರದಂಥ ನಿರ್ಣಯ ಇದ್ದರೂ ಕೂಡ ಆಡಳಿತ ಅಧಿಕಾರಿಯವರು ಈಗಾಗಲೇ ಯಾರೊಬ್ಬರ ಗಮನಕ್ಕೆ ಬಾರದೆ ಈಗಾಗಲೇ ನಮಗೆ ಸಾರ್ವಜನಿಕವಾಗಿ ಒಂದು ಡೌಟ್ನಲ್ಲಿ ಬಂದಾಗ ನಾನು ಹೋಗಿ ಒಳಗೆ ವಿಚಾರಿಸಿದಾಗ ರೆಕಾರ್ಡನ್ನೆಲ್ಲ ಪರಿಶೀಲಿಸಿದಾಗ ಅವರು ಕೊಟ್ಟದ್ದು ಗಮನಕ್ಕೆ ಬಂತು. ಹಾಗಾಗಿ ನಾವು ಈಗ ತುರ್ತಾಗಿ ನಾವು ಎಲ್ಲ ಸದಸ್ಯರನ್ನು ಕರೆದುಕೊಂಡು ಈಗ ಮಾತಾಡಿ ಸಾರ್ವಜನಿಕರು ಬಂದು ಈಗಾಗಲೇ ಸಾರ್ವಜನಿಕರು ಬಂದ್ ಮಾಡಿ ಕೀಯನ್ನು ಕೊಟ್ಟಿದ್ದಾರೆ, ಬೀಗ ಹಾಕಿ. ಇದಕ್ಕೆ ನಾವು ಪಕ್ಷ ಭೇದ ಮತ್ತು ಎಲ್ಲರೂ ಊರವರು ಸೇರಿ ಇದಕ್ಕನ್ನು ಖಂಡಿಸ್ತೇವೆ. ಆ ಲೈಸೆನ್ಸನ್ನು ರದ್ದು ಮಾಡಬೇಕು, ಅಲ್ಲದೆ ಆ ಕೊಟ್ಟಂಥ ಅಧಿಕಾರಿಯನ್ನು ನಾವು ಸಸ್ಪೆಂಡ್ ಮಾಡಬೇಕು, ಅವನತ್ ಮಾಡಬೇಕು. ಇನ್ನು ಅನುಮತಿ ನೀಡಿದ್ರ ಬಗ್ಗೆ ಪಿಡಿಒ ಹಾಗೂ ಆಡಳಿತಾಧಿಕಾರಿಯವರಲ್ಲಿ ಕೇಳಿದ್ರೆ ಯಾವುದೇ ಉತ್ತರ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಮಾರಕವಾದ ಫಿಶ್ ಮಿಲ್ ನಮಗೆ ಬೇಡ, ಊರವರಿಗೆ ದ್ರೋಹ ಮಾಡಿದ ಇಬ್ಬರನ್ನು ಕೆಲಸದಿಂದ ವಜಾ ಮಾಡಬೇಕು ಅಂತ ಪಟ್ಟು ಹಿಡಿದು ಪಂಚಾಯಿತಿಗೆ ಬೀಗ ಜಡಿದಿದ್ದಾರೆ.
ಇತ್ಯರ್ಥ ಆಗುವವರೆಗೂ ನಾವು ಬೀಗ ತೆಗೆಯಲು ಬಿಡಲ್ಲ, ಹೋರಾಟ ಮುಂದುವರಿಸ್ತೀವಿ ಅಂತ ಜನರು ಹೇಳಿದ್ದಾರೆ. ಈ ವಿವಾದ ಮುಂದೆ ಯಾವ ತಿರುವು ಪಡೆಯುತ್ತೆ ಎನ್ನುವುದು ಕಾದು ನೋಡಬೇಕಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ, ಉಡುಪಿ.